ಅಲ್ಲವಪ್ಪ, ಅಲ್ಲ ಅಲ್ಲ, ಪಾಪಿ ಕಲ್ಲು ತೆರೆಯದ ತಾಯಿಯ ರಾಕ್ಷಸ ತಾಯಿಯ ಗರ್ಭದಲ್ಲಿ ಮತ್ತೆ ಯಾವ ಜನ್ಮದಲ್ಲೂ ಜನಿಸಬೇಡವಪ್ಪ. ನಿನ್ನ ತಂದೆಯ ಮಾತನ್ನು ಮೀರಲಾರು ಮಗನೇ, ಮೀರಲಾರು. ಸಹಜವಾದಂತಹ ಮಾತುಗಳನ್ನೇ ಆಡುತ್ತಿರುವೆ. ಆ ಶ್ರೀಶಿಯನ್ನು ನೋಡಿದರೆ ಈ ಹಾರಾಟವೇ ಹಾರಾಗುತ್ತದೆ. ಶ್ರೀಹರಿ ನಾರಾಯಣ ಅತಿ ಬಣಲು ಜನ ಬೆಂಬಲದೊಳ ಏನುಗುದಿಲ್ಲ ಪ್ರಗನಾದ ಎಲ್ಲರಿಗೂ ಬಲವಾಗಿ ನಿಲ್ಲುವಂತ ಆಳಿಯನ್ನು ಗೆಲ್ಲಿದ್ದಾನೆ ಅವನು. ನಮ್ಮ ಅರಮನೆಯ ಹೊರಗಿದ್ದಾನೆಯೇ, ನಮ್ಮ ಅರಮನೆಯ ಹೊರಗಿದ್ದಾನೆಯೇ, ಈಗೇ ನನ್ನ ಎಡಕ್ಕೆ ನನ್ನ ಬಲಕ್ಕೆ ಇದ್ದಾನೆ ಅಂತಾನೆ ಕಾಣಿಸಬೇಕಲ್ಲ. ಅವನು ಹೇಳಿದ ಕ್ಷಣಕ್ಕೆ ಹೇಳಿದ ಜಾಗದಲ್ಲೇ ಕೋರಿ ಮಾಡಬಲ್ಲೆ ಅವನನ್ನು. ಈ ಕ್ಷಣದಿಂದ ನಾನಪ್ಪನಲ್ಲ, ನನಗೆ ನೀನು ಮಗನಲ್ಲ.
ಸಾಧ್ಯವಾಗಿಲ್ಲ. ಆದರೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿಕೊಂಡು ಬಂದಂತಹ ನೀನು ಹೇಳಿಕೆ ಕೊಡುವೆ. ಮತ್ತೆ ನನಗೇನು ಬೇಕು ಮಗನೇ? ನನಗೇನು ಬೇಕು ಮಗನೇ? ಈ ಕ್ಷಣದಿಂದ ಎಚ್ಚರ ಇರಬೇಕು ನಿನಗೆ. ನಾನು ಹೇಳಿದ ಕ್ಷಣಕ್ಕೆ ನಿನ್ನ ಹರಿಯನ್ನು ತೋರಿಕೊಳ್ಳದೆ ತೋರಿಕೊಟ್ಟೆ ಎಂದಾದರೆ ಆ ಕ್ಷಣಕ್ಕೆ ನನಗೆ ವೀರಮರಣ ಹೇಗೆ ಸಾಧಿಸಬೇಕು ನನಗೆ ಚೆನ್ನಾಗಿ ಗೊತ್ತು. ಆದರೆ ಸತ್ಯವಲ್ಲ? ಸತ್ಯವೇ ಖಂಡಿತ. ಈ ಕಂಬದ ಒಳಗೆ ನಿನ್ನ ಹರಿಯ ಬಿಂಬವನ್ನು ಕಾಣಿಸಿಕೊಳ್ಳಬಲ್ಲೆಯೋ? ಅಲ್ಲೇ ಇದ್ದಾನ ಅಥವಾ ಕೇಸಮ್ಮನಾಗಿದ್ದಾನೆ? ಹೌದಾ? ಹಾಗಾದ್ರೆ ಈ ಕಂಬದಲ್ಲೂ ಇದ್ದಾನೆ. ಹಾಗಾದ್ರೆ ನಮ್ಮ ಮನೆ ಒಳಗಿರುವಂತಹ ಈ ವಜ್ರ ಕಂಬದಲ್ಲಿ Thank you.